ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲನ್ನು ಸ್ವಾಗತಿಸ್ತಾ ಈಗಾಗಲೇ 16ನೇ ವಿಧಾನಸಭೆಯ 6ನೇ ಅಧಿವೇಶನವು 3ನೇ ತಾರೀಕಿನ ಪ್ರಾರಂಭವಾಗಿ 21ನೇ ತಾರೀಕಿಗೆ ಇವತ್ತು ಪೂರ್ಣಗೊಂಡಿದೆ. ಈ ಒಂದು ಅಧಿವೇಶನ ಸಂದರ್ಭ ಅದೊಂದು ಅರ್ಥಪೂರ್ಣ ಮತ್ತು ರಾಜ್ಯಕ್ಕೆ ಅತ್ಯಂತ ಒಂದು ಪ್ರಯೋಜನಕಾರಿಯಾದಂತಹ ಮತ್ತು ಅತ್ಯಂತ ಜಾಸ್ತಿ ಚರ್ಚಿಸಲ್ಪಟ್ಟಂತಹ ಸದಸ್ಯರು ಒಂದು ಅಧಿವೇಶನ ಆಗಿದೆ. ಸುಮಾರು ಬಜೆಟ್ನಲ್ಲಿ ಸುಮಾರು 80 ಶಾಸಕರಷ್ಟು ಇದರಲ್ಲಿ ಬಹುಶಃ ಇವತ್ತು ಭಾಗವಹಿಸಿ ಇವತ್ತು ಚರ್ಚಿಸಿದ್ದಾರೆ. ಬರೀ ಬಜೆಟ್ನಲ್ಲಿ ಒಂದು ಅಧಿವೇಶನದಲ್ಲಿ ಇಷ್ಟು ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದು ಬಹುಶಃ ಹಿಂದೆ ಎಂದೂ ಕೂಡ ಆಗಲಿಲ್ಲ ಎಂಬ ಭಾವನೆ ಎಲ್ಲರಿಗೂ ಕೂಡ ಇದೆ. ಯಾರೆಲ್ಲ ಮಾತಾಡ್ತಾರೋ ಅವರೆಲ್ಲರಿಗೂ ಕೂಡ ಸದಾವಕಾಶ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾರ್ಯಕಲಾಪವನ್ನು ಸಂಪೂರ್ಣವಾಗಿಗೊಳಿಸಲು 7:45 ಕೂಡ ಅಧಿವೇಶನ ಪ್ರಾರಂಭ ಆಗಿದ್ದುಕೊಂಡು ರಾತ್ರಿ 11-11:30 ಗಂಟೆ ತನಕ ಕೂಡ ಇವತ್ತು ಅಸೆಂಬ್ಲಿ ನಡೆದಿದೆ. ಯಾವ ಸಮಯ ನಾನು ಆ ಪರಿಸ್ಥಿತಿ ನೋಡಿ ನಾನು ನಿಗದಿಪಡಿಸಿದ್ದೇನೆ. ಬಹುತೇಕ ಎಲ್ಲ ಶಾಸಕರು ಮಂತ್ರಿಗಳು ನಿಗದಿತ ಸಮಯದಲ್ಲಿ ಭಾಗವಹಿಸಿ ರಾಜ್ಯದ ಮತ್ತು ಅವರ ಕ್ಷೇತ್ರ ಜನಪರವಾದ ಕಾಳಜಿಯನ್ನು ಆಡಳಿತ ಪಕ್ಷ ಶಾಸಕರು ಪ್ರತಿಪಕ್ಷ ಶಾಸಕರು ಸರ್ಕಾರ ತೋರಿಸಿಕೊಟ್ಟು ಭಾಳಷ್ಟು ಇವತ್ತು ಚರ್ಚೆ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಹೈಯೆಸ್ಟ್ ಬಿಲ್ ಸುಮಾರು 27 ಬಿಲ್ಗಳು ನಮ್ಮ ಇದರಲ್ಲಿ ಮೊನ್ನೆ ಇವತ್ತು ಪಾಸಾಗಿದ್ದು, ಮೋಸ್ಟ್ಲಿ 27 ಇನ್ಕ್ಲೂಡಿಂಗ್ ಫೈನಾನ್ಸ್ ಬಿಲ್, ಧನ ವಿನಿಯೋಗ ಬಿಲ್ ಜೊತೆಯಲ್ಲಿ 27 ಬಿಲ್ಗಳು ಇವತ್ತು ಪಾಸಾಗಿದೆ. 4 ರೆಸೊಲ್ಯೂಷನ್, 4 ನಿರ್ಣಯಗಳು. ಅದು ಒಂದು SC/ST ಸಂಬಂಧಪಟ್ಟಾಗೆ ಇಷ್ಟು ಶೇಕಡಾವಾರು ಸೆಂಟ್ರಲ್ ಕೊಡಬೇಕಂತೀರಿ ಅಲ್ಲಿಗೆ, ಮತ್ತೊಂದು ವಿಶ್ವವಿದ್ಯಾಲಯದ್ದು, ಮತ್ತೊಂದು ವಕ್ಫಿದು ಪ್ರೊಜೆಕ್ಷನ್. ಸೊ 4 ಇವತ್ತು ಅಧಿಸೂಚನೆಗಳು ಇವತ್ತು ನಮ್ಮ ನಿರ್ಣಯಗಳು ಇವತ್ತಲ್ಲಿ 3 ನಿರ್ಣಯಗಳು ಪಾಸಾಗಿದೆ. 4 ವಿಚಾರಗಳನ್ನು 60 ತಗೊಂಡಂಥ ವಿಚಾರಗಳನ್ನು ಅರ್ಧ ಗಂಟೆ ಕಾಲ ಚರ್ಚೆ ಇವತ್ತು ಚರ್ಚಿಸಲಾಗಿದೆ. 3096 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ನಾವು ಸದನದಲ್ಲಿ ಯಾವುದು ಉತ್ತರಿಸಬೇಕು 195ರಲ್ಲಿ ಪೈಕಿ 189 ಪ್ರಶ್ನೆಗೆ ಉತ್ತರಿಸಲಾಗಿದೆ. ಅದೇ ರೀತಿ ಲಿಖಿತವಾದ ಪ್ರಶ್ನೆ 2583, ಇದರ ಪೈಕಿ 2190 ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. ಯಾವುದಿವತ್ತು ಸದನದಲ್ಲಿ ಉತ್ತರ ಕೊಡಬೇಕಾದಂಥ ಅಭಿವ್ಯಕ್ತಿಗಳು ಮತ್ತು ಲಿಖಿತವಾಗಿ ಉತ್ತರ ಕೊಡಬೇಕಾದಂಥ ಉತ್ತರ ಯಾವುದು ಬರಲಿಲ್ಲ ಅದನ್ನು ನಿಗದಿತ ಸಮಯದಲ್ಲಿ ಕೊಡಬೇಕು. ಮತ್ತು ಬರದಿದ್ದಲ್ಲಿ ಇದನ್ನು ನೋಡಿ ತನಿಖೆ ಮಾಡಿ ಯಾಕೆ ಅವರಿಗೆ ರಿಪ್ಲೈ ಬರಲಿಲ್ಲ ಮತ್ತು ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೇನೆ. ಈ ಹಿಂದೆ ನಮಗೆ ಶಾಸಕರ ಭಾಳಷ್ಟು ದೂರುಗಳಿತ್ತು. ಯಾಕೆ ನಮ್ಮದು ಕೆಲವು ಪ್ರಶ್ನೆ ಬರೋದಿಲ್ಲ, 3 ತಿಂಗಳಾದರೂ ಬರೋದಿಲ್ಲ, ಅಸೆಂಬ್ಲಿಯಲ್ಲಿ 15 ದಿವಸದಲ್ಲಿ ಕೊಡ್ತಾರೆ ಮತ್ತು ಕಳಿಸುವುದಿಲ್ಲ. ಆದಾಗ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಿಂದ ಒಂದು ಕಮಿಟಿ ರಚಿಸಿ ಯಾರಾದರೂ ಸದಸ್ಯರಿಗೆ ಇನ್ನು ಕೆಲವು ತಿಂಗಳಲ್ಲಿ ಯಾವುದೇ ಹೇಳಿದ ಸಮಯದಲ್ಲಿ ಬರದಿದ್ದಲ್ಲಿ ಅವ್ರ ಅರ್ಜಿಯನ್ನು ಆ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದ ಕಮಿಟಿಗೆ ಕೊಟ್ಟರೆ
ಅವರು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಸಂಬಂಧಪಟ್ಟಂಥ ಕೇಸು ಕರೆಸಿಕೊಂಡು ಯಾಕೆ ತಡವಾಗಿದೆ, ಏನು ಕೊಡಲಿಲ್ಲ, ಮತ್ತು ಅದು ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆ ಸಮಿತಿಯವರಿಗೆ ಶಿಫಾರಸು ಮಾಡಬಹುದು. 2 ಖಾಸಗಿ ಬಿಲ್ಗಳನ್ನು ಕೂಡ ಇವತ್ತು ಮಂಡಿಸಲಾಗಿದೆ. ಒಂದು HK ಸುರೇಶ್, ಮತ್ತೊಂದು ದರ್ಶನ್ ಪುಟ್ಟಣ್ಣಯ್ಯ. HK ಸುರೇಶ್ ಅವರು ಬೇಲೂರು ಹಳೆಬೀಡು ಸಂಬಂಧಪಟ್ಟಾಗೆ ಖಾಸಗಿ ಬಿಲ್ ಪ್ರೆಸೆಂಟ್ ಮಾಡಿದರು. ದರ್ಶನ್ ಪುಟ್ಟಣ್ಣ ಅವರು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗೆ ಅವರು ಖಾಸಗಿ ಬಿಲ್ಲನ್ನು ಇವತ್ತು ಗಮನ ಸೆಳೆಯುವ ಸೂಚನೆ 388 ಗಮನ ಸೆಳೆಯುವ ಸೂಚನೆಗಳ ಪೈಕಿ 175 ಸೂಚನಾ ಪತ್ರಗಳನ್ನು ಉತ್ತಮ ಸ್ವೀಕರಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ 14 ಸೂಚನೆಗಳು ಇವತ್ತು ಚರ್ಚಿಸಲಾಗಿದೆ. ಅದೇ ರೀತಿ 2 ಹಕ್ಕುಚ್ಯುತಿ ಸೂಚನೆ ತನಿಖೆ ಮತ್ತು ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕುಬಾಧ್ಯತೆ ಸಮಿತಿ ಕೂಡ ವಹಿಸಲಾಗಿದೆ. ಅದೇ ರೀತಿ ವಿಧಾನಸಭಾಂಗಣದ ಮೊಗಸಾಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆ ಒಂದು ಇತಿಹಾಸವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕಂತ ಹೇಳಿಕೊಂಡು ಇವತ್ತು ಅದರ ಫೋಟೋ ಗ್ಯಾಲರಿಯನ್ನು ಕೂಡ ಸ್ಥಾಪಿಸಿ ಅದನ್ನು ಕೂಡ ಇವತ್ತು ಡೆಪ್ಯೂಟಿ CM ಅವರು ಉದ್ಘಾಟಿಸಿದ್ದಾರೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರತಿನಿಧಿ ಮತ್ತು ಪ್ರಜೆಗಳ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂಥ ಒಂದು ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ 1861ರಲ್ಲಿ ಮೈಸೂರು ರಾಜ್ಯ ಪ್ರಾರಂಭ ಮಾಡಿದರು. ಬ್ರಿಟಿಷರು ಎಷ್ಟೇ ವಿರುದ್ಧ ಇದ್ದರೂ ಕೂಡ ಅವತ್ತು 1861 ಫಸ್ಟ್ ಪ್ರಜಾಪ್ರತಿನಿಧಿ ಆಯಿತು. ನಮಗೆ ಸ್ವತಂತ್ರ ಸಿಕ್ಕುವ ಮುಂಚೆ ಜನರಿಂದ ಆಯ್ಕೆ ಮಾಡಿ ರೆಪ್ರೆಸೆಂಟೇಟಿವ್ ಬಂದು ಅಲ್ಲಿ ಮೀಟಿಂಗ್ ಮಾಡಿ ಏನು ನಾವು ತೀರ್ಮಾನ ತಗೊಳ್ಬೇಕಂತೇಳಿ. ಅದು ಫಸ್ಟ್ ಪ್ರಜಾಪ್ರತಿನಿಧಿ ಯಾವಾಗ ಆಯಿತು, ಯಾವ ಕಟ್ಟಡದಲ್ಲಿ ಆಯಿತು, ಅದು ಈಗ ಆ ಕಟ್ಟಡ ಈಗ ಮೈಸೂರಲ್ಲಿ ಏನಾಗಿದೆ, ತದನಂತರ ಆ ಮೀಟಿಂಗ್ ಎಲ್ಲಿ ಆಯಿತು. ನಮ್ಮ ಸ್ವತಂತ್ರ ಬಂದ ನಂತರ ಬೆಂಗಳೂರಿನಲ್ಲಿ ನಾವು ಆಡಳಿತ ಪ್ರಾರಂಭ ಮಾಡಿದಾಗ ವಿಧಾನಸೌಧ ಕಟ್ಟುವ ಮುಂಚೆ ಎಲ್ಲಿ ವಿಧಾನಸಭೆ ನಡೀತಿತ್ತು ನಮ್ಮ ಮಾಹಿತಿ ಭಾಳಷ್ಟು ಯುವಕರಿಗೆ ಇದೆ, ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿದೆ ಎಲ್ಲಿ ನಡೀತಿತ್ತು ಅಂತೇಳಿ? ವಿಧಾನಸಭೆ ಕಟ್ಟಡ ಬರೋ ಮುಂಚೆ ವಿಧಾನಸಭೆಯಲ್ಲಿ ನಡೀತಿತ್ತು. ವಿಧಾನಸಭೆ ಆವಾಗ ಹೈಕೋರ್ಟಲ್ಲಿ ನಡೀತಿತ್ತು. ಅಟಾರ ಹೌಸ್ ಅಂತ ಅದಕ್ಕೆ ಹೇಳ್ತಿದ್ರು, ಅಪೋಸಿಟ್ ಇದೆ ಅಲ್ಲ, ಅಲ್ಲಿ ನಡೀತಿತ್ತು ವಿಧಾನಸಭೆಯ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್. ಕಟ್ಟಿದ ನಂತರ ಅಲ್ಲಿಂದ ಇದೆ. ಸೊ ಇಂಥ ಹಲವಾರು ಇತಿಹಾಸ ಇರೋ ನಮ್ಮ ಮಾಹಿತಿಗಳು ಬಹುಶಃ ನಮಗೆ ಭಾಳಷ್ಟು ಇವತ್ತು ಆ ಕಡೆ ಈಗ ಬಿಸಿ ಶೆಡ್ಯೂಲಲ್ಲಿ ಇದನ್ನು ನೋಡಿ ಯಾರಿಗೆ ಆಗ್ತಾ ಇಲ್ಲ. ಅದಕ್ಕಿಂತ ಒಂದು ಫೋಟೋಗೆ ನಾವು ಒಳಗಡೆ ಹಾಕಿದ್ದೇವೆ. ಇನ್ನು ಮುಂದಕ್ಕೆ ವಿಧಾನಸೌಧ ಸುತ್ತ ಗೋಡೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ, ಸಾರ್ವಜನಿಕರು ವಿದ್ಯಾರ್ಥಿ ಬಂದಾಗ ಅದನ್ನು ನೋಡಿಕೊಂಡು ಅವಕಾಶ ಮಾಡಿಕೊಡುವಂಥ ನಾವು ಇತಿಹಾಸದಿರುವಂಥ ಹಲವಾರು ವಿಚಾರ ನಾವು ಇವತ್ತು ತಗೊಳ್ತಿದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ಅಧಿವೇಶನದ ಗೊಂದಲ ಆದರೂ ಕೂಡ ಬಹುಶಃ ಮುಖ್ಯಮಂತ್ರಿಯವರನ್ನು ಮತ್ತು ಪ್ರತಿಪಕ್ಷ ನಾಯಕರನ್ನು ಕೂತ್ಕೊಂಡು ಚರ್ಚೆ ಮಾಡಿದಾಗ ಮತ್ತೆಲ್ಲವೂ ಕೂಡ ಸುಗಮವಾಗಿ ಇವತ್ತು ಅಧಿವೇಶನ ಮತ್ತೆ ನಡೆದಿದೆ. ಅದರ ಬಹುತೇಕ ಎಲ್ಲ ವಿಚಾರ ನಾವು ಇವತ್ತು ಕೊಟ್ಟಿದ್ದೇವೆ. ಕೊನೆಯ ದಿವಸ ಧನವಿನಿಯೋಗ ಬಿಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ಗೊಂದಲ ಮತ್ತು ಆ ಒಂದು ಘಟನೆ ಅತ್ಯಂತ ವಿಷಾದನೀಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ. ಆದ ಸಂವಿಧಾನ ಪೀಠದ ಗೌರವ ಉಳಿಸಿಕೊಳ್ಳಲಿಕ್ಕೆ ಸಭಾಧ್ಯಕ್ಷನಾಗಿದ್ದುಕೊಂಡು ನಮ್ಮ ಮಿತ್ರ ಶಾಸಕರು ನಾನು ಇವತ್ತು 6 ತಿಂಗಳವರೆಗೆ ನಾನು ಸಸ್ಪೆಂಡ್ ಮಾಡಬೇಕಾಯಿತು. ಆದ ಕಾರಣ ಈ ಸಸ್ಪೆನ್ಷನ್ ಅದು ಯಾರು ಕೂಡ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಅಂತ ಭಾವಿಸೋದು ಬೇಡ. ಅದನ್ನು ತಿದ್ದಿಕೊಂಡು ಅವರು ಉತ್ತಮವಾದ ಜನಪ್ರತಿನಿಧಿ ಆಗಲಿಕ್ಕೆ ಅವರನ್ನು ಅದು ತಗೊಂಡಂಥ ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಥವಾ ಏನೊಂದು ಕೊಡೋದು ಅದು ಶಿಕ್ಷೆ ಅಂತಲ್ಲ,
ಅವರು ಇನ್ನಷ್ಟು ಉತ್ತಮವಾದ ಯಾವ ರೀತಿ ಸಂವಿಧಾನ ಇದೆ, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಮತ್ತು ಯಾವ ರೀತಿ ನಾವು ಉತ್ತಮವಾದ ಜನಪ್ರತಿನಿಧಿ ಆಗಬೇಕಂತೇಳಿ ಅರ್ಥಕೊಳ್ಳಲು ಮಾಡಿದಂಥ ಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ತೇನೆ. ಸೊ ಎಲ್ಲರೂ ಕೂಡ ಅದು ನಮ್ಮ ಮಾಧ್ಯಮ ಮಿತ್ರರಿಂದಿದ್ದು ನಮ್ಮ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಮಾರ್ಷಲ್ಗಳು, ಪೊಲೀಸ್ ಸಿಬ್ಬಂದಿಗಳು, ಡಿ ಗ್ರೂಪ್ ನೌಕರರು ಎಲ್ಲರೂ ಕೂಡ, ಯಾಕೆ ಬೆಳಿಗ್ಗೆ 7:30 ಗಂಟೆ ಅಂತ ಹೇಳಿದರೆ ಅವರು ಪಾಪ 6 ಗಂಟೆಗೆ ಬರಬೇಕು ಅಧಿಕಾರಿಗಳು, ಯಾಕೆ ನಾವು ರೆಡಿ ಆಗಬೇಕು ಅಂತ ಹೇಳಿ ಯಾವ ಸಮಯ ನಾನು ನಿಗದಿಪಡಿಸಿದಾಗ ಅದಕ್ಕೆಲ್ಲ ಕೂಡ ತಯಾರಿಗೆ ಅಧಿಕಾರಿಗಳು ಕೂಡ 6 ಗಂಟೆ ಬೆಳಿಗ್ಗೆ ಬಂದು ಮತ್ತೆ ಸೆಷನ್ ಮುಗಿದ 1 ಗಂಟೆ ನಂತರ ಹೋಗೋದು ನಾವು, ಯಾಕೆ ನಾವು ನಾಳೆಗೆ ನಾವು ಬಿಸ್ನೆಸ್ ರೆಡಿ ಮಾಡಬೇಕು. ಆದರೂ ಕೂಡ ಎಲ್ಲರೂ ಕೂಡ ಸಾಕದು ಕೊಟ್ಟಿರೋದು ಅತ್ಯಂತ ಸಂತೋಷ ಮತ್ತೊಂದು ಇತಿಹಾಸದ ಒಂದು ಅಧಿವೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ನೋಡಿ. ಎಲ್ಲವೂ ಸರಿ ಇರಬೇಕಂತೇಳಿ ಅದು ಎಲ್ಲಿಯೂ ಕೂಡ ಇರುವುದಿಲ್ಲ. ಎಲ್ಲಿ ಸರಿ ಇಲ್ವೋ ಅದನ್ನು ಸರಿಪಡಿಸಲೇಬೇಕಾಗಿ ನಾವು ಸಭಾಧ್ಯಕ್ಷರಾಗಿ ನಾವು ಕೂತ್ಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಅವತ್ತು ನಡೆದಂಥ ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ. ಜನಪ್ರತಿನಿಧಿಗಳ ಮೇಲೆ ರಾಜಕೀಯದವರನ್ನು ಬಿಟ್ಟು, ರಾಜಕೀಯದವರು ಒಂದೊಂದು ಆಲೋಚನೆ ಮಾತ್ರ, ರಾಜಕೀಯದವರು ಬರೀ 5% ಮಾತ್ರ, 95% ಈ ರಾಜ್ಯದ ಕಾಮನ್ ಜನ ಇದ್ದಾರೆ. ವಿವಿಧ ಹಂತದಲ್ಲಿ ಅವ್ರದ್ದೇ ಒಂದು ಶ್ರಮಪಟ್ಟು, ಅದು ನಮ್ಮ ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಅಡ್ವೊಕೇಟ್ ಇರಲಿ, ಪೊಲೀಸ್ ಆಫೀಸರ್ ಇರಲಿ, ಬಿಸ್ನೆಸ್ ಇರಲಿ, ಸ್ಟೂಡೆಂಟ್ಸ್ ಇರಲಿ, ಯೂತ್ಸ್ ಇರಲಿ, ಸಂಘ ಸಂಸ್ಥೆಗಳಿರಲಿ, ಸಾಹಿತಿಗಳಿರಲಿ, ಬರಹಗಾರರಿರಲಿ, ಮಾಧ್ಯಮದಲ್ಲಿರಲಿ 95% ಇವರು ಸೇರಿದ್ದಾರೆ. ಅವ್ರದ್ದೇ ಒಂದು ಶ್ರಮಪಟ್ಟು ಅವ್ರದ್ದೇ ರೀತಿಯಿಂದ ಶ್ರಮಪಟ್ಟು ಅವ್ರದ್ದೇ ಆದ ಕೊಡುಗೆಯಿಂದ ಈ ರಾಜ್ಯದ ಘನತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಈ ರಾಜ್ಯದ ಸರ್ವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಅದು ಗೌರವ ಬರಬೇಕೆಂದಲ್ಲಿ ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅದು ರಾಜಕಾರಣಿಗಳು ಮಾತ್ರ ಅಲ್ಲ, ರಾಜ್ಯ 10%, 90% ಅದರ್ಸ್ ಅದೇ. ಈ ರಾಜ್ಯದ ಡೆವಲಪ್ಮೆಂಟಲ್ಲಿ, ಈ ರಾಜ್ಯದ ಸಂವಿಧಾನ ಉಳಿಸುವಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವಲ್ಲಿ ಬರೀ ಕೆಲವು ಮಂದಿಗಳು ಈ ರೀತಿಯ ಒಂದು ಅಸಹ್ಯವಾದ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದ ಕಾರಣ ಇದು ನೋಡುವವರಿಗೆ ಇಡೀ ನಮ್ಮ ರಾಜ್ಯದ ಘನತೆ ಎಲ್ಲಿಗೆ ಬಂದು ನಿಂತಿದೆ ಇದರಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನನಗೆ ಬಹುತೇಕ ಎಲ್ಲರೂ ಕೂಡ ರಾಜಕೀಯದವ್ರು ಬಿಟ್ಟು ಎಲ್ಲರೂ ಕೂಡ ಹೇಳಿದ್ದು ನೀವು ತಗೊಂಡು ತೀರ್ಮಾನ ಕರೆಕ್ಟ್ ಆಗಿದೆ ಅಂತೇಳಿ. ಯಾಕೆ ಇಟ್ ವಾಸ್ 6 months ಯಾಕೆ ಅಂತ ಹೇಳಿದರೆ, ಹಿಂದೆಲ್ಲವೂ ಕೂಡ ಆ ಅಧಿವೇಶನ ಇರುವ ತನಕ what was the intention? They know finance bill is coming on the last day. ಫೈನಾನ್ಸ್ ಬಿಲ್ ನಾನೇನಾದ್ರು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ಲನ್ನು ನಾವು ಪಾಸ್ ಮಾಡದಿದ್ರೆ ವಾಟ್ ವಿಲ್ ಬಿ ದಿ ಇಶ್ಯೂ ಟುಡೇ? ಕ್ಯಾನ್ ಎನಿ ಒನ್ ಟೇಕ್ 1 rupee ಫ್ರಮ್ ದಿ ಟ್ರೆಷರಿ? ಯಾರ್ದು ಸ್ಯಾಲರಿ ಆಗ್ತದ, ಯಾವುದು ಡೆವಲಪ್ಮೆಂಟ್, ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಧನ ವಿನಿಯೋಗ ಬಿಲ್ಲಿಗೆ ಯಾರು ಕೂಡ ಅಪೇಕ್ಷೆ ಮಾಡೋದಿಲ್ಲ ಇಲ್ಲಿಯ ತನಕ. ಯಾಕೆ? ಫೈನಾನ್ಸ್ ಬಿಲ್ ಹ್ಯಾಸ್ ಟು ಪಾಸ್ ಬಿಕಾಸ್ ಸ್ಟೇಟ್ ಹ್ಯಾಸ್ ಟು ರನ್. ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟಿಗೆ ಒಂದು ನಯ ಪೈಸೆ ಬರೋದಿಲ್ಲ, ಒಂದೇ ಒಂದು ಸ್ಯಾಲರಿ ಆಗೋದಿಲ್ಲ, ಡೆವಲಪ್ಮೆಂಟ್ ಪೆಂಡಿಂಗ್ ಎಲ್ಲ ಕೂಡ ಫೈನಾನ್ಷಿಯಲ್ ಇದು ಬಂದು ಬಿಡ್ತದೆ. ಮತ್ತು ಬೇರೆ ಬಿಲ್ಲಿನಾಗೆ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗೋದಿಲ್ಲ. ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಅಂತ ಹೇಳಿದ ನಂತರ ಅದನ್ನು ನಾನು ಫಿನಿಶ್ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಲಾಸ್ಟ್ ಡೇ ಆಗುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ಯಾವುದೇ ಗೊಂದಲಿದ್ದರೂ ಕೂಡ ಫೈನಾನ್ಸ್ ಬಿಲ್ ಕ್ಲಿಯರ್ ಆಗುವ ತನಕ ಅದನ್ನೆಲ್ಲ ಕೂಡ ನಾವು ಸಹಿಸಿಕೊಂಡಿದ್ದೇವೆ. ಅವ್ರದ್ದು ಉದ್ದೇಶ ಏನಿತ್ತು? ಫೈನಾನ್ಸ್ ಬಿಲ್ ಬರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನು ಕೆಳಗೆ ದೂಡುದು, ಅವ್ರು ಈ ಕಡೆ ಇದು ಗೊಂದಲಾಗಿ ಇದನ್ನು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು. ಅದಕ್ಕೆ ನಾನು ಅವಕಾಶ ಮಾಡಿ ಕೊಡಲಿಲ್ಲ. ಆ್ಯಂಡ್ ವಾಟ್ ಈಸ್ ದ ಇಂಟೆನ್ಷನ್? ಲಾಸ್ಟ್ ಡೇ
ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ? ಇವತ್ತೊಂದು ದಿವಸಕ್ಕೆ ಮಾತ್ರ ಆಗೋದು. ಅದರಲ್ಲೇನಾಯಿತು? ಏನಾಗುವುದಿಲ್ಲಲ್ಲ. ಅರೆ ಬರೀ ಒಂದು ಅಲ್ಲಿ ತನಕ ಮಾತಿದೆ ಅಂತ ಹೇಳಿ ನಾವೇನು ಕೂಡ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಅದು ಇಟ್ಸ್ ಅ ಸ್ಪೀಕರ್ ಡಿಸ್ಕ್ರಿಷನರಿ ಪವರ್. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗಬೇಕು. ತಪ್ಪು ಅರ್ಥ ಆಗಬೇಕಾದ್ರೆ ಕೂತ್ಕೊಂಡು 10 ಸಲ ಅವರು ಮಾಡಿದಂಥ ವರ್ತನೆಯನ್ನು ಟಿ ವಿ ಮುಂದೆ ಕೂತ್ಕೊಂಡು ನೋಡಬೇಕು. ಅವಾಗ ಮಾತ್ರ ಅವರಿಗೆ ಅದರ ಅರ್ಥ ಆಗ್ತದೆ. ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ. ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದು ಗೊತ್ತಿದ್ದು ಕೂಡ ಮೇಲೆ ಬರುವುದು, ಗದ್ದಲ ಮಾಡೋದು, ಇದ್ದಂಥ ಪೇಪರನ್ನು ಇದು ಮಾಡೋದು, ಬಿಲ್ಲನ್ನು ಕೈಲಿಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡೋದು, ಯಾವ ರೀತಿಯಿಂದ ನಮಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗಲಿಕ್ಕೆ ಸಾಧ್ಯ. ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ? ಅರೆ ಈಗ ಇದನ್ನು ಹಿಂದಿನವ್ರು ಮಾಡಲಿಲ್ಲ, ನಾನು ಯಾಕೆ ಮಾಡಬೇಕಂತ ಬಿಟ್ಟರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಆಗ ಕೂಡ ಸುಮ್ಮನಿದ್ರೆ ಇನ್ನು ಅರೆ ಈಗ ಇರುವುದಾ? ಯಾರ್ದೊಬ್ಬ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ. ಅವ್ರಿಗೆ ಧೈರ್ಯ ಇರಲಿಲ್ಲ, ಅವ್ರು ಮಾಡಲಿಲ್ಲ. ನನಗೆ ಧೈರ್ಯ ಇದೆ, ನಾನು ತಗೊಂಡಿದ್ದೇನೆ. ನಾನು ಕೇಳುವಂಥದ್ದು ಮಾರ್ಷಲ್ ಯಾಕೆ ದುಡ್ಬೇಕು? ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗಬಾರ್ದಂತೇಳಿ, ಮತ್ತೆ ಬರಬೇಕಲ್ಲಿ ಒಂದು. ಸೆಕೆಂಡ್, ಇವರು ಮಾರ್ಷಲ್ ಬಂದು ಈ ಕಡೆ ದೊಡ್ಡದು, ಅವ್ರು ಆ ಕಡೆ ದೊಡ್ಡದು. ಇಲ್ಲಿ ಹೆಚ್ಚು ಕಮ್ಮಿ ನನ್ನ ಬಿಲ್ ಬಾಕಿ ಆಗ್ತದಲ್ಲ. ನನಗೆ ಅಲ್ಲಿ ಅವಾಗ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ನನಗೆ ನನ್ನ ಬಿಲ್ ಪಾಸ್ ಆಗಬೇಕು. ದಟ್ ವಾಸ್ ಮೈ ಮೇನ್ ಏಮ್. ಅದಕ್ಕೆ ಅಷ್ಟು ತಾಳ್ಮೆಯಿಂದ ನಾವು ಇದ್ದದ್ದು. ಏನು ಬೇಕಾದರೂ ಮಾಡಲಿ ಅವರು ಅಂತೇಳಿ ನಮ್ಮ ಬಿಲ್ಲೊಂದು ಪಾಸ್ ಆಗಲಿ. ಬಿಲ್ ಪಾಸ್ ಆದ ನಂತರ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೆ. ಸೊ ನಾನು ಈ ರೀತಿ ಬಿಡುದಾ ಎಲ್ಲವೂ ಕೂಡ? ಯಾರು ಸಿ ಎಂ ಆಗಲಿ ಯಾರು ಕೂಡ ಇಂಟರ್ಫಿಯರ್ ಆಗಲಿಲ್ಲ. ಇಟ್ ಇಸ್ ಮೈ ಡಿಸ್ಟಿನರಿ ಪವರ್. ನಾವು ಚರ್ಚೆ ಮಾಡಿದ್ದೇವೆ. ಇದಕ್ಕೊಂದು ರೀತಿಯ ಆ ಘನತೆ ಗೌರವ ಉಳಿಸಬೇಕು. ಇದಕ್ಕಾಗಿ ಒಂದೇ ಲೂಪಲ್ಲಿ ಹಿಡ್ಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು. ಅದು ಮತ್ತೆ ವಿಚಾರ. ನೆಕ್ಸ್ಟ್ ಡಿಸಿಷನ್ ಮತ್ತೆ ಆದರೆ ಮತ್ತೆ ಸಸ್ಪೆಂಡ್ ಡಿಸ್ಮಿಸ್ಸೇ ಮಾಡೋದು. ನಾನಿದ್ದರೆ ಕೋರ್ಟ್ ವಿಲ್ ಡಿಸೈಡ್. ಈಗ ನೀವು ಒಂದು ಹೇಳಿದ್ರೆ ಅವರಿಗೆ ಮನವರಿಕೆ ಆಗಬೇಕು. ಅವರು ಮನವರಿಕೆ ಆಗಿ ನಂತರ ಅಪ್ರೋಚ್ ಮಾಡಿದ್ರೆ ವಿಲ್ ಡಿಸೈಡ್ ಆನ್ ದಟ್. ನೋಡಿ, ಇದು ಸದನ ತಗೊಂಡ ತೀರ್ಮಾನ. ಐ ಹ್ಯಾವ್ ನೇಮ್ ದೆಮ್. ಸದನ ತೀರ್ಮಾನ ತಗೊಂಡಿದೆ, ಅದು ಚರ್ಚೆ ಮಾಡ್ತೇವೆ. ಡಿಸ್ಮಿಸ್ ಅಂತ ಹೇಳಿದ್ರೆ ವಜಾ ಮಾಡೋದು ಅಂತ ಹೇಳ್ತಾರೆ. ಅಲ್ಲ, ಹಾಗೆಲ್ಲ. ದೇ ರಿಪೀಟ್ ದ ಸೇಮ್ ಥಿಂಗ್. ಐ ಆಮ್ ಟೆಲಿಂಗ್ ಯು. ರಿಪೀಟ್ ಮಾಡಿದ್ರೆ ವಜಾ ಮಾಡ್ತೀವಿ. ಇದರ ಒಂದು ಘನತೆ ಗೌರವ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಇದೆ ಸೇಮ್ ಹ್ಯಾಬಿಚುವಲ್ ಅಫೆಂಡರ್. ನೀವು ಹೇಳ್ತೀರಿ ಮಾಡಿದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ತಪ್ಪು ಮಾಡಿದ್ರೆ ಮಾಡೋದು. ಮೊನ್ನೆ ಫಸ್ಟ್ ಆಯಿತು, ಒಂದು ಸಸ್ಪೆಂಡ್ ಮಾಡಿದ್ರು 3 ದಿವಸಕ್ಕೆ. ಹೌದಾ? 3 ದಿವಸ ಸಸ್ಪೆನ್ಷನ್ ಆಗಿದೆ ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ. ನಾವು ಟೇಕನ್ ಫಾರ್ 6 months. ಮತ್ತೆ ಹೋಗ್ಸರಿ ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ಮದು ಕೂಡ ಅದು ಚೇಂಜ್ ಆಗ್ತದಲ್ಲ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂತಾರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು. ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. ಅದನ್ನು ನಮ್ಮ ಅರ್ಥ ಮಾಡಿಕೊಳ್ಬೇಕು. Not next day. If habitual is there, we can do extreme step. We can take. I said. Yeah, 6 ತಿಂಗಳೇ. Yeah. It may be anything. If 6 ತಿಂಗಳಲ್ಲಿ ಸರಿ ಆಗಲಿಲ್ಲ ಅಂತ ಹೇಳಿದ್ರೆ, we can make it 1 year. Other next we can do whatever it is. That depends, Allah. That includes the disqualifying them. I don't want to say disqualify ಅಂತ ಹೇಳಿ, but any extreme step. That is provision in it. Provision ಉಲ್ಲ ಕೊಡ್ತೀರಮ್ಮ ಮಾಡಲಿ.
ಸ್ಪೀಕರ್ ಇಸ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ. ಸ್ಪೀಕರ್ ಇಸ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ. ಇದರಲ್ಲಿ ನಿಮ್ಮ ಇದರಲ್ಲಿ ಬರುತ್ತಾ? ಯಾವುದು Do you have power to take exclusive sir? ಸ್ಪೀಕರ್ ಸುಪ್ರೀಂ ಅಂತ ಹೇಳಿದೆ ಅಲ್ಲ, ಪವರ್ ಉಂಟಲ್ಲ ಮತ್ತೆ ತೀರ್ಮಾನ. ನಾನೇನೋ ಸ್ಪೀಕರ್ ಆಗಿದ್ರೆ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. 15 ದಿವಸ ಕಾಯ್ತಿರ್ಲಿಲ್ಲ ನಾನು. ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾರಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟಿಗೆ ಅಂತ ಸರ್ಕಾರ ರೂಲಿತಿತ್ತು. ಹಾಗೆ ಬಂದಿದ್ಯಾ? ಅಲ್ಲಲ್ಲ, ಐ ಆಮ್ ಟೆಲಿಂಗ್, ಬಿಕಾಸ್ ವಾಟ್ ಐ ಆಮ್ ಟೆಲಿಂಗ್ ಈಸ್ ಡಿಫಮೇಷನ್ ಆಕ್ಟ್ ಇಸ್ ಸ್ಟ್ರಾಂಗ್, ಆಕ್ಟ್ ವೀಕ್ ಅಲ್ಲ. ಅಲ್ಲಿ ಕೂತ್ಕೊಂಡವರು ಸ್ಟ್ರಾಂಗ್ ಆಗಿರ್ಬೇಕು. ಡಿಫಮೇಷನ್ ಆಕ್ಟ್ ಇಟ್ಕೊಂಡು ಕರೆಕ್ಟ್ ಅಂದರೆ ಯಾವ ಪಕ್ಷಾಂತರ ಕೂಡ ಯಾವ ಇದು ಏನು ವಾಟ್ ಟು ಸೇ ಆಪರೇಷನ್ ಆಗಲಿ ಕೂಡ ಆಗೋದಿಲ್ಲ. ಇದರಲ್ಲಿ ಫ್ಲೈಟ್ ಹತ್ತ ತಕ್ಷಣ ಡಿಸ್ಮಿಸ್ ಹೋಗಿ ಕೋರ್ಟಿಗೆ ಮಾಡಿಕೊಂಡು ಬರಲಿ 6 ತಿಂಗಳಂದು ಏನಂತೇಳಿ. ಸೊ ನಮ್ಮ ಆಕ್ಟ್ ಇಸ್ ವೆರಿ ಸ್ಟ್ರಾಂಗ್. ಇಟ್ ಡಿಪೆಂಡ್ಸ್ ಹೌ ವಿ ಆಕ್ಟ್. ಆಕ್ಟ್ ಸ್ಟ್ರಾಂಗ್ ಇಟ್ಕೊಂಡು ನಾವು ಆಕ್ಟ್ ಮಾಡಿದ್ರೆ ಮತ್ತೆ ಆಕ್ಟ್ ವೀಕ್ ಆಗುದಿಲ್ವಾ? ನೋಡಿ, ರಾಜಣ್ಣನವರ ಆರೋಪದ ಮೇಲೆ ಒಂದು ದಿವಸ ಮುಂಚೆ ಚರ್ಚೆ ಮಾಡಿದಾಗ ಯತ್ನಾಳ್ ಪರ್ಮಿಷನ್ ಕೇಳಿದಾಗ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆವು. ರಾಜಣ್ಣನಿಗೆ ಪ್ರಸ್ತಾವ ಮಾಡಲು ಅವಕಾಶ ಮಾಡಿ ಕೊಟ್ಟೆವು. ಎಲ್ಲರೂ ಮಾತಾಡಿದ್ರು. ಮುಕ್ಕಾಲು ಗಂಟೆ ಚರ್ಚೆ ಆಯಿತು, ಹೌದಾ? ಅದರ ನಂತರ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಟ್ಟರು. ಆಗ ಪ್ರತಿಪಕ್ಷ ಎಲ್ಲ ನಾಯಕರಿದ್ದರು, ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಉತ್ತರ ಕೊಟ್ಟರು. ಇದರ ಬಗ್ಗೆ ನಾನು ಕಂಪ್ಲೇಂಟ್ ತರಿಸಿ ಕೊಟ್ಟ ತಕ್ಷಣ ಯಾವ ರೀತಿಯ ಉನ್ನತ ತನಿಖೆ ಮಾಡಬೇಕಂತ ತೀರ್ಮಾನ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟರು. ಎಲ್ಲರೂ ಕೂಡ ಒಪ್ಪಿ ಕೂತ್ಕೊಂಡ್ರು, ಯಾರು ಚರ್ಚೆ ಮಾಡಲಿಲ್ಲ. ದಿವಸ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಮಾಡಬಾರ್ದು. ಬೆಳಿಗ್ಗೆ 8 ಕಾಲಕ್ಕೆ ಬಂದಿದ್ದಾರೆ ಬಜೆಟ್ ಬಗ್ಗೆ ಉತ್ತರ ಕೊಡಬೇಕಂತೇಳಿ. ನಮಗೆ ರಾಜ್ಯದ ಬಜೆಟ್ನ ಬಗ್ಗೆ ಚರ್ಚೆ ಆಗಿ ಅದರಲ್ಲಿರೋ ಸಮಸ್ಯೆ ಕ್ಲಾರಿಫೈ, ಅದಕ್ಕೆ ಏನು ಆಗಬೇಕು ಇದರ ಬಗ್ಗೆ ಚರ್ಚೆಗೆ ಮಹತ್ವ ಕೊಡೋದು ಬಿಟ್ಟು ಇದರ ಮಧ್ಯೆ ಎದ್ದು ನಿಂತಾಗ ಆಗಲೂ ಕೂಡ ನಮಗೆ ನೋಟಿಸ್ ಕೊಡದಿದ್ದರೂ ಕೂಡ ಪರ್ಮಿಷನ್ ಕೇಳದಿದ್ದರೂ ಕೂಡ ಸಡನ್ ಆಗಿ ಪ್ರತಿಪಕ್ಷ ನಾಯಕರು ಮತ್ತು ಸುನಿಲ್ ಎದ್ದು ನಿಂತು ಮಾತಾಡಿದಾಗ ಆವಾಗ ಕೂಡ ಅವಕಾಶ ಕೊಟ್ಟೆವು. ಯಾಕೆ? ಮಹತ್ವದ ವಿಚಾರ, ನಿನ್ನೆ ಮುಖ್ಯಮಂತ್ರಿ ಇಲ್ಲ, ಇವತ್ತು ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ. ಅದರ ಬಗ್ಗೆ ಮತ್ತೆ ಅರ್ಧ ಗಂಟೆ ಚರ್ಚೆ ನಡೆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟರು. ಈ ವಿಚಾರ ನಾವು ಇಡೀ ಸದನ ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೆ. ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಈ ಕಂಪ್ಲೇಂಟ್ನ ಮಹತ್ವ ವಿಚಾರ ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅದನ್ನು ಆದಷ್ಟು ಬೇಗನೆ ನಾವು ಉನ್ನತ ಮಟ್ಟದ ಸಮಿತಿ ಮುಖಾಂತರ ತನಿಖೆ ಮಾಡಿಸ್ತೇವೆ. ಮತ್ತು ಕಮಿಟಿ ಯಾವುದಂತ ಮಾಡಿದ್ರೆ ನಾವು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡುವಾಗ ನೀವು ಕೊಟ್ಟಂಥ ಸಲಹೆ CBIಗೆ ಕೊಡಿ, ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಿ ಅದನ್ನು ನಾವು ಪರಿಗಣಿಸ್ತೇವೆ ಅಂತೇಳಿ ಭಾಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಅಲ್ವಾ? ಆವಾಗ ಅದಾಗುದು ಈಗಲೇ ಹೇಳಿ, ಇಲ್ಲದ್ರೆ ನೀವು ಧನವಿಯೋಗ ಬಿಲ್ ಪಾಸ್ ಮಾಡಬೇಡಿ ಅಂತ ಹೇಳಿದರೆ ಮುಖ್ಯಮಂತ್ರಿಯವರು ಸರ್ಕಾರ ಕಂಡೀಷನ್ ಹಾಕಿದರೆ ಇದು ಏನಾದರೂ ಇದನ್ನು ಉಂಟಾ? ನಾವು ಪ್ರಾಕ್ಟಿಕಲ್ ನಾವು ಕೇಳುವಂಥದ್ದು. ಇದರಲ್ಲಿ ಅಲ್ಲಿ ಉತ್ತರ ಬರೆದಿದ್ರೆ ಹೌದು, ಕ್ಲಿಯರ್ ಕಟ್ ಆಗಿ ಉತ್ತರ ಕೊಟ್ಟ ನಂತರ ನೀವು ಫೈನಾನ್ಸ್ ಬಿಲ್ ಪಾಸ್ ಮಾಡೋ ಮುಂಚೆ ಇದನ್ನು ಹೇಳಬೇಕು. ಆಗ್ತದ? ಫೈನಾನ್ಸ್ ಬಿಲ್ ಇಂಪಾರ್ಟೆಂಟ್, ಅದು ಬಜೆಟ್ನ ಚರ್ಚೆ ಇಂಪಾರ್ಟೆಂಟ್, ಸಮಸ್ಯೆ ಇಂಪಾರ್ಟೆಂಟ್, ಅದಕ್ಕಿಂತ ಇದು ದೊಡ್ಡ ವಿಷಯವೇ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ರೀತಿ ಅದನ್ನು ತಡೆಗಟ್ಟಬೇಕು ಮತ್ತು ಕ್ರಮಕ್ಕೆ ಎಲ್ಲರೂ ಕೂಡ ಇಡೀ ಸದನವೇ ಅದಕ್ಕೆ ಆಗ್ರಹ ಮಾಡಿದೆ. ರಾಜ್ಯದ ಮುಖ್ಯಮಂತ್ರಿ ಬೆಳಿಗ್ಗೆ ಒಂದು ಉತ್ತರ ಕೊಟ್ಟ ನಂತರ ನಾನು ತನಿಖೆ ಕಮಿಟಿ ಮಾಡ್ತೇನೆ, ನಿಮ್ಮ ಸಲಹೆ ಕೂಡ ಸ್ವೀಕರಿಸಿ ಅಂತ ಹೇಳಿದ ನಂತರ ಅದು ಬಿಟ್ಟು ಫೈನಾನ್ಸ್ ಬಿಲ್ ಬಿಡ್ಲಿಕ್ಕೆ ಮಾಡಲಿಕ್ಕೆ ಕೊಡೋದಿಲ್ಲ. ಆಯಿತು, ಅದಕ್ಕೆ ಪ್ರತಿಭಟನೆ ಅಲ್ಲಿ ನಿಂತು ಮಾಡ್ಬೋದು, ಒಂದು ಸಿಸ್ಟಮ್ ಇದೆ. ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶ ಪ್ರಜಾಪ್ರಭುತ್ವ ಸೌಂದರ್ಯ, ಅದಕ್ಕೊಂದು ಸಿಸ್ಟಮ್ ಇದೆ. ಅದು ಬಿಟ್ಟು ಎಲ್ಲರನ್ನು ಫಸ್ಟ್ ನೀವು ಮೇಲೆ ಹೋಗಿ ಮೇಲೆ ಅಂತೇಳಿ ಉರ್ಜಿಂಬಿಸಿ ಅಲ್ಲಿ ಕಲಿಸಿ
ಈ ರೀತಿ ಒಂದು ಇಡೀ ನಮ್ಮ ದೇಶದ ನಮ್ಮ ರಾಜ್ಯದ ಘನತೆ ಗೌರವಕ್ಕೆ ಕಪ್ಪು ಚುಕ್ಕೆ ತರುವುದನ್ನು ನಾನು ಸಭಾಧ್ಯಕ್ಷ ಕೂತ್ಕೊಂಡು ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಯುಟಿಕಾದರೆ ಎಲ್ಲದಕ್ಕೂ ಕ್ಷಮಿಸ್ತಾರೆ, ಯುಟಿಕಾದರೆ ನಾನು ಕ್ಷಮಿಸ್ತೇನೆ, ಅದು ಸಂವಿಧಾನದ ಪೀಠ ಕ್ಷಮಿಸುವುದಿಲ್ಲ ಅಲ್ಲ ಇದರಲ್ಲಿ. ಆದ ಕಾರಣ ಅತ್ಯಂತ ನೋವಿನಿಂದಲೇ ಬಹುಶಃ ನನ್ನ ತೀರ್ಮಾನ ತಗೊಳ್ಬೇಕಾಗ್ತದೆ. ಅವ್ರು ನಮ್ಮೆಲ್ಲ ಮಿತ್ರರೇ, ಕೆಲವರು ಪಾಪ ಗೊತ್ತಿರೋದು ಸುಮ್ಮನೆ ಬಂದು ನಿಂತಿದ್ದಾರೆ, ಆ ಉದ್ದೇಶ ಅದು ಕಿರುಕ ಮಾಡಬೇಕಂತಿಲ್ಲ. ಕೆಲವರು ಮುಖಂಡರೆಲ್ಲ ಮೇಲೆ ಹತ್ತಿ ಬಂದಿದ್ದು ಅದು ಅವ್ರಿಗೆ ಸಮಸ್ಯೆ ಏನಾದರೂ ಗಂಭೀರತೆ ಕೂಡ ಗೊತ್ತಿರೋದು, ಎಲ್ಲ ಫಸ್ಟ್ ಟೈಮ್ ಇರ್ತಾರೆ ಇದರಲ್ಲಿ. ಕೆಲವ್ರ ಮೇಲೆ ಬಂದು ಏನು ಇದು ಮಾಡಲಿಲ್ಲ, ಪೇಪರ್ ಬೇಸ್ ಅದೇನಿಲ್ಲ, ಸುಮ್ಮನೆ ಬಂದು ನಿಂತ್ಕೊಂಡಿದ್ದಾರೆ. ಆದರೆ ನಾವು ಟಿ ವಿಯಲ್ಲಿ ನೋಡುವಾಗ ಯಾರ ಸ್ಟೆಪ್ ಹತ್ತಿದ್ದಾರೆ ಅವರೆಲ್ಲರೂ ಕೂಡ ನಾವು ಸ್ಟೆಪ್ಪನ್ನು ಕೆಳಗಿದ್ದು ಅದಕ್ಕಿಂತ ಜಾಸ್ತಿ ಉಪದ್ರ ಮಾಡಿದ್ದಾರೆ ಇದು ಬಾವಿಯಲ್ಲಿದ್ದು. ಅದು ನಮ್ಗೆ ಅದೇನು ಮಾಡ್ಲಿಕ್ಕೆ ಯಾಕೆ ಅಷ್ಟು ಎಕ್ಸ್ಟೆಂಟ್ ಅಲ್ಲಿಗೆ ಅವ್ರಿಗೆ ನಾವು ಒಂದು ದಿವಸ ಸಸ್ಪೆನ್ಷನ್ ಎಲ್ಲ ಮಾಡ್ಬೋದಿತ್ತು. ಈ ಮೇಲೆ ಬಂದಾಗ ಕೊನೆಯ ಜೀವನ ನಮ್ಗೇನು ಆಗೋದಿಲ್ಲ ಎಂಬ ಭಾವನೆ ಮುಖಾಂತರ ಬಂದರೆ ನಾಳೆ ಎಲ್ಲ ಲಾಸ್ಟದು ಎಲ್ಲ ಫೈನಾನ್ಸ್ ಬಿಲ್ ಬರೋ ಇದೇ ರೀತಿ ಆಗ್ತದೆ ನಾಳೆಗೆ. ಆಗ ಹೇಳ್ತಾರೆ ಇದಕ್ಕಿಂತ ಜಾಸ್ತಿ ಆಗಿತ್ತು ಅವತ್ತು, ಅವ್ರೇನು ಮಾಡಲಿ, ನೀವೇನು ಇದಾಯ್ತಾ, ಇದನ್ನು ಕೇಳ್ಕೊಂಡು ಹೋಗುದಾ? ಎಲ್ಲೊಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕಾ ಬೇಡವಾ? ಅವತ್ತು ಅಷ್ಟು ಮಾಡಿದಾಗ ಇಷ್ಟು ಕ್ರಮ ತಗೊಂಡ ಕಾರಣ ಇವತ್ತು ರಾಜ್ಯ ಮತ್ತು ದೇಶ ಉದ್ದಗಲಕ್ಕೂ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಗೌರವ ಬಂದಿದೆ. ಜನ ಇವತ್ತು ಹೇಳ್ತಾರೆ ಆ್ಯಕ್ಷನ್ ನಾವು ತೆಕ್ಕೊಳ್ಳದಿದ್ದರೆ ನಮ್ಮ ರಾಜ್ಯದ ಗೌರವ ಎಲ್ಲಿ ಹೋಗ್ತಿತ್ತು, ಇಷ್ಟು ಮಾಡಿ ಕೂಡ ಏನು ಮಾಡಲಿಲ್ಲ ಅಂತೇಳಿ ಭಾವನೆ ಬರ್ತದೆ. ಎಲ್ಲ ಕೂಡ ಸದಸ್ಯ ತಿದ್ದುಕೊಳ್ಬೇಕು. ಈ ಸಸ್ಪೆಂಡ್ ಅದೆಲ್ಲ ಉತ್ತಮವಾದ ಮುಂದಿನ ಪದ್ಧತಿ ಆಗಬೇಕಂತೇಳಿ ಇದು ತೆಕ್ಕೊಂಡಂಥ ಒಂದು ಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜನ ಈಗ ರಾಜ್ಯಕ್ಕೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ರಾಜ್ಯಕ್ಕೆ ಎರಡು ಆ ಕಡೆಯಿಂದ ಒಂದು ಹೇಳ್ತಾರೆ, ಈ ಕಡೆಯಿಂದ ಕೂಡ ಎಲ್ಲದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಕೂಡ ನಾನು ಹೋಗುದಿಲ್ಲ. ಯಾಕೆಂದರೆ ರಾಜ್ಯಕ್ಕವಾಗಿ ಅವರು ಅದನ್ನು ಮಾಡಿದಂಥ ತಪ್ಪನ್ನು ಸರಿ ಅಂತ ಹೇಳಲಿಕ್ಕೆ ಹೋಗುವುದೇ ಇಲ್ಲ. ಇನ್ನೊಂದು ಕಡೆಯಿಂದ ಅವ್ರು ಮಾಡಿದ ತಪ್ಪಂತಲೇ ಹೇಳ್ತಾರೆ. ಅದನ್ನು ಅದಕ್ಕೆ ನಾನು ಆಸ್ ಎ ಸ್ಪೀಕರ್ ನನಗೆಲ್ಲದಕ್ಕೂ ನನಗೆ ರಾಜ್ಯಕ್ಕದವರಿಗೆ ನನಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ನಾನು ಹೇಳಿದಿಷ್ಟೇ, ಈ ರಾಜ್ಯದ ಜನತೆ ನೋಡಿದ್ದಾರೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ರಾಜ್ಯದ ಜನರು ನೋಡಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕೊಂಡು ಈ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ರಾಜ್ಯ ಜನತೆ ತೀರ್ಮಾನ ಮಾಡಲಿ ಅಂತ ಹೇಳಲಿಕ್ಕೆ ಆಯಿತು ಬಯಸುವಂಥದ್ದು. ಮತ್ತು ನಾನು ಸಂವಿಧಾನ ಪರವಾಗಿ ನಾನು ನಿಂತಿದ್ದೇನೆ, ಅದರ ಗೌರವ ಉಳಿಸಬೇಕಂತ ಹೇಳಿಕೊಂಡು. ಅಲ್ಲ, ಜನ ಒಂದು ಅವರ ಒಪಿನಿಯನ್ಸ್ ಇದೆಯಲ್ಲ ಸರಿಯಾ ತಪ್ಪಂತೇಳಿ ಆಗಿಲ್ಲ. ವಾಟ್ ಐಮ್ ಸೇಯಿಂಗ್ ಈಸ್ ಆ್ಯಕ್ಷನ್ ಈ ರೀತಿಯಾಗಿ ಆ್ಯಕ್ಷನ್ ತಗೊಂಡಿದ್ದೇವೆ. ರಾಜಕೀಯವಾಗಿ ಒಂದೊಂದು ಪಕ್ಷ ಒಂದೊಂದು ಮಾತಾಡ್ತಾರೆ, ಅದು ಆಗಿರ್ಬೇಕಿತ್ತು, ಹೀಗೆ ಇರಬೇಕಿತ್ತು, ಹಾಗೆ ಬೇಕಿತ್ತು ಅಂತೇಳಿ. ಈ ಕಡೆ ಇನ್ನೊಂದು ಸಾರಿ ಹೀಗೆ ಅಂತಿದೆ ಒಂದು ಅದರ ಬಗ್ಗೆ ಐ ಡೋಂಟ್ ಗೋ ಟು ರಿಪ್ಲೈ ಆನ್ ದ್ಯಾಟ್. ಈ ನಮ್ಮ ರಾಜ್ಯದ ಜನಸಾಮಾನ್ಯ ಪ್ರತಿಯೊಬ್ಬರ ಮನೆಯಲ್ಲಿ ನೋಡಿದಾರಲ್ಲ, ದೇ ವಿಲ್ ಡಿಸೈಡ್ ಆನ್ ದ್ಯಾಟ್ ಯಾವುದು ಸರಿ ಯಾವ್ದು ತಪ್ಪಂತೇಳಿ. ರೀತಿ ಪುನರಾವರ್ತನೆ ಆಗಬಾರ್ದು. ಸೊ ನಿಮಗೆಲ್ಲರಿಗೂ ಕೂಡ ಮತ್ತು ಇನ್ನೊಂದು ವಿಧಾನಸೌಧಕ್ಕೆ ಶಾಶ್ವತವಾದ ವಿದ್ಯುತ್ ಅಲಂಕಾರವನ್ನು ಇವತ್ತು ಮಾಡಲಾಗಿದೆ. ಏಪ್ರಿಲ್ ಮೊದಲನೇ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸಚಿವ ಸದಸ್ಯರು ಮತ್ತು ಪ್ರತಿಪಕ್ಷದ ನಾಯಕರು ಇವನ್ನೆಲ್ಲ ನಾವು ಆಹ್ವಾನಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿ ಅದನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಂದಕ್ಕೆ ವಿಧಾನಸೌಧ ಈಗಲಿಂದ ಆಕರ್ಷಿತವಾಗುವಂಥ ಒಂದು ಪ್ರಜಾಪ್ರಭುತ್ವ ದೇಗುಲ ಶನಿವಾರ ಮತ್ತು ಆದಿತ್ಯವಾರ ಸಂಜೆ 6 ಗಂಟೆಯಿಂದ ಹಿಡಿದು 9 ಗಂಟೆ ತನಕ ಶನಿವಾರ ಮತ್ತು ಆದಿತ್ಯವಾರ ಶಾಶ್ವತ ವಿದ್ಯುತ್ ಅಲಂಕಾರದಿಂದ ಇವತ್ತು ಮುಖಾಂತರದ್ದು ವಿಧಾನಸೌಧ ಇವತ್ತು ಅತ್ಯಂತ ಸೌಂದರ್ಯ ಕಾಣಲಿಕ್ಕಿದೆ. ಭಾಳಷ್ಟು ಜನ ನನಗೆ ವಿಶ್ವಾಸ, ಪ್ರವಾಸಿಗರಿರಲಿ, ಬೆಂಗಳೂರಿನ ಜನತೆ ಇರಲಿ, ಈಗಾಗಲೇ ಟೆಸ್ಟಿಂಗ್ ಮಾಡುವಾಗಲೇ 2 ರೋಡ್ ಬ್ಲಾಕ್, ಆ ಕಡೆ ಈ ಕಡೆ ಹೋಗುವವರೆಲ್ಲರೂ ಕೂಡ ವೆಹಿಕಲನ್ನು ನಿಲ್ಲಿಸಿ ಅವರು ಅವರ ಮಕ್ಕಳೆಲ್ಲ ಕೂಡ ಫ್ಯಾಮಿಲಿ ಫೋಟೋ ತೆಗೆಯೋದು, ಅದನ್ನು ನೋಡೋದು, ಅದನ್ನು ಇದೆಲ್ಲ ಹಾಕೋದು ಈಗಲೇ ಜಸ್ಟ್ ಟೆಸ್ಟಿಂಗ್ ಮಾಡುವಾಗಲೇ ಇವತ್ತು ನಡೀತಾ ಇದೆ. ಮುಂದೆ ದೊಡ್ಡ ಮಟ್ಟ ಆಕರ್ಷಕವಾದ ಕೇಂದ್ರ ಇವತ್ತು ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದು ಜಾಮ್ ಆಗೋದಕ್ಕೆಲ್ಲ ಪೊಲೀಸ್ ಇರೋದು, ಪೊಲೀಸರ ಕೆಲಸ ಏನು? ಈ ರೀತಿ ರಶ್ ಆದಾಗ ಅದನ್ನು ಸರಿಪಡಿಸಿಕೊಂಡು ಕೆಲಸ ಅವ್ರವ್ರ ಕೆಲಸ ಅವ್ರು ಮಾಡಬೇಕು. ಜಾಮ್ ಆಗ್ದಂತೇಳಿ ನಾನು ಲೈಟ್ ಆಗದೆ ಕೂತ್ಕೊಳ್ಳಿಕ್ಕೆ ಆಗ್ತದ?
ಲೈಟ್ ಆಗಿದೆ ಅಂತ ನೀವು ಬರಬೇಡಿ ಅಂತ ಹೇಳಲಿಕ್ಕೆ ಆಗ್ತದ? ಈ ಜಾಮ್ ಎಲ್ಲ ಆಗೋದಕ್ಕೆ ಪೊಲೀಸ್ನವ್ರಿಗೆ ಇರೋದು ಟ್ರೈನಿಂಗ್ ಎಲ್ಲ ಕೊಟ್ಟದ್ದು. ಜಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಯಾವ ಸಿಸ್ಟಮ್ ಮಾಡಬೇಕು, ಯಾವ ಅವರವರ ಕೆಲಸ ಮಾಡಬೇಕು. ಅಲ್ಲ, ನನಗೆ ಫಸ್ಟಿಗೆ ಇಲ್ಲಿ ಪ್ಲ್ಯಾನ್ ಇತ್ತು, ಮತ್ತು ದೊಡ್ಡವಾದ ಸ್ಟ್ರಕ್ಚರ್. ಅದನ್ನು ನಾವು ಫಸ್ಟ್ ಅಲ್ಲಿಗೆ ನಾವು ಮಾಡಿದೆವು. ಎಲ್ಲಿ? ಸುವರ್ಣಸೌಧ ಬೆಲ್ಗಾಮ್ ಆಯ್ದಲ್ಲಿ. ಸುವರ್ಣಸೌಧ ಬೆಲ್ಗಾಮ್ ಯಾಕೆ ಅಂತ ಹೇಳಿದರೆ, ಮುಂಚೆ ನಾವು ದೂರದರ್ಶನ್ಗೆ ನಾನು ಬರೋ ಮುಂಚೆ ಬರೀ ಟೆಲಿಕಾಸ್ಟ್ಗೆ 3 ಕೋಟಿ ಕೊಡ್ತಾಯಿದ್ರು. ನಾನು ಸ್ಟಾಪ್ ಇಟ್. ನಾವು ವಾರ್ತೆ ಎಲ್ಲ ಕೊಟ್ಟು ಆ ದುಡ್ಡನ್ನು ಅದಕ್ಕೆ ಖರ್ಚು ಮಾಡಿದ್ದೆವು. ಇಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ, ರಾಜ್ಯೋತ್ಸವಕ್ಕೆ, ರಿಪಬ್ಲಿಕ್ ಡೇಗೆ, ಅಥವಾ ಕೆಲವು ಹಬ್ಬಗಳಿಗೆ, ಅಥವಾ ಕೆಲವು ಕಾರ್ಯಕ್ರಮ ನಡೆಯುವಾಗ ಒಮ್ಮೆ ಲೈಟ್ ಹಾಕಿದರೆ ಎಷ್ಟೋ ಆಗ್ತದೆ ದುಡ್ಡು. ಒಮ್ಮೆ ಹಾಕುವಾಗ ಇನ್ ಲ್ಯಾಕ್ಸ್, 15 to 20, 30 lakhs ಎಲ್ಲ ಆಗ್ತದೆ ಒಮ್ಮೆ ಕಂಪ್ಲೀಟ್ ಆಗುವಾಗ. ಸೊ ನಾವು 2-3 ವರ್ಷದಲ್ಲಿ ಏನು ನಾವು ಇವತ್ತು ಖರ್ಚು ಮಾಡ್ತೇವೆ, ಅದು ಬರೀ 2 ವರ್ಷದಲ್ಲಿ ಅದು ನಮಗೆ ಸೇವಿಂಗ್ಸ್ ಆಗ್ತದೆ. ಇದೊಂದು ಹೌದು ಹೌದು. ಮತ್ತು ಇದಕ್ಕೆ ಕರೆಂಟ್ ಕೂಡ ಖರ್ಚಾಗೋದು ಕಡಿಮೆ. ಆಲ್ LED, ಸೊ ಅದು ಕೂಡ ಬಲ್ಲ ಕಡಿಮೆ ಎಕ್ಸ್ಪೆನ್ಸ್ ಬರ್ತದೆ. ಸೊ ಲಾಂಗ್ ರನ್ನಲ್ಲಿ ದಿಸ್ ಯೂಸ್. ಮತ್ತು ನಾನು ಎವ್ರಿ ಸ್ಯಾಟರ್ಡೆ ಸಂಡೇ ದಿಸ್ ವಿಲ್ ಬಿ ಬಿಗ್ ಟೂರಿಸ್ಟ್ ಸ್ಪಾಟ್. ಇದಕ್ಕೆ ಆ ಒಂದು ಇದರಿಂದ ಅದನ್ನು ಅವತ್ತೇ ನಾನು ಯೋಚನೆ ಇತ್ತು, ಮೊನ್ನೆ ಡಿಸ್ಕಸ್ ಮಾಡಿಕೊಂಡು ಸ್ವಲ್ಪ ಫಾಸ್ಟ್ ಮಾಡಿದ್ದೇವೆ. ಮತ್ತು ನಾವು ಮೇಲಿನ ಡೋರ್ ಚೇಂಜ್ ಮಾಡಿದ್ದೇವೆ. ಈಗ ಕೆಳಗಿನ ಡೋರ್ ಕೂಡ ಮೇನ್ ಎಂಟ್ರೆನ್ಸ್ ಬರುವಾಗ ಅದನ್ನು ಕೂಡ ರೋಸ್ ವುಡ್ಡಲ್ಲೇ ಕೆತ್ತನೆ ಮುಖಾಂತರ ಮಾಡಲಿಕ್ಕೆ ಇವತ್ತು ನಾವು ಆದೇಶ ಮಾಡಿದ್ದೇವೆ. ಅಲ್ಲ, ನಮಗೆ ನೋಡಿ ಪೊಲೀಸ್ ಪೇದೆ ಎಕ್ಸಾಮ್ ಕರೆದಿದ್ದಾರೆ, ದಯವಿಟ್ಟು ಸ್ವಲ್ಪ ಟ್ರೈನಿಂಗ್ ಹೋಗಿ, ಅದು ಅವರಿಗೊಂದು ಇದು ಕೊಡ್ಬೋದು, ಯಾವುದು ಕಲೀಲಿಕ್ಕೆ ಬೇಕಾದ ಅಸಿಸ್ಟೆನ್ಸಾ ಅಥವಾ ಒಂದು ಕೋಚಿಂಗ್ ಥರ ಈ ರೀತಿ ಎಲ್ಲ ಮಾಡ್ಬೋದು. ಅದು ಮಾರ್ಕೊಂದು ಕೊಡಲಿಕ್ಕೆ ಆಗೋದಿಲ್ಲ. ಅದು ಅವರೇ ಕಲಿತು ಅವರು ಪಾಸಾಗಿ ಬರಬೇಕು. ಮತ್ತು ಇಲ್ಲಿ ಕರಾವಳಿಯವ್ರ ಹತ್ರ ನೀವು ಪೊಲೀಸ್ ಆಗಬೇಕಿದ್ದು ಯಾರು ಕೂಡ ಹೇಳಿಲ್ಲ, ಅಥವಾ IAS IPS ಆಗಬೇಕಿದ್ರೆ ಹೇಳಿ, ಅದು ಆಗೋದಿಲ್ಲ. ಎಂತ ಮಾಡೋದು? ನಾವು ಹೇಳ್ತೇವೆ ನಾವು ಕಡಿಮೆ ಇದೆ ಈ ಸಂಖ್ಯೆಯಲ್ಲಿ, ನಮ್ದು ಯಾರು ಇಲ್ಲ. ಅರೆ ಯಾರು ಬೇಡ ಅಂತ ಹೇಳಿದಾರ? ನಿಮಗೆ ಆಸಕ್ತಿ ಇಲ್ಲದೆ ಏನು ಮಾಡೋದು ಇದರಲ್ಲಿ? ಊರವ್ರು ಬರ್ತಾರೆ, 5 ವರ್ಷ ಆಗ ನನ್ನ ತಾಯಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಅವರು ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಜನ ಇಲ್ಲ, ನಮಗೆ 50% ಜನ ಇಲ್ಲ. ಸೊ ಇಲ್ಲಿ ಅವ್ರು ಕೂಡ ಇದರಲ್ಲಿ ಸೇರ್ಲಿಕ್ಕೆ ಅದು ಈಗಲ್ಲ, ಹಿಂದಿಂದಲೂ ಕೂಡ ನಮ್ದು ಇಲ್ಲಿ ಆರ್ಮಿಗೆ ಇದಕ್ಕೆಲ್ಲ ಕಡಿಮೆ. ಬೇರೆ ಕಡೆ ನಾವು ಕಂಪೇರ್ ಮಾಡುವಾಗ ಈ ಒಂದು ವಿಚಾರಕ್ಕೆ ಬಹುತೇಕ ಇವತ್ತು ಕಡಿಮೆ ಇದೆ, ಹಿಂದಿಂದಲೂ ಕೂಡ. ವಿಧಾನಸೌಧಕ್ಕೆ ನೆಕ್ಸ್ಟ್ ಈ ವರ್ಷ ಈ ಟರ್ಮಲ್ಲಿ ಯಾವುದಿಲ್ಲ ಸರ್. ಈಗ ವಿಧಾನಸೌಧದ ಇದಕ್ಕೆ ನೀವು ನೆಕ್ಸ್ಟ್ ವಿಧಾನಸೌಧ ಈಗ ನಾವು ಬ್ರಿಡ್ಜ್ ಮಾಡ್ತೇವೆ. ನೆಕ್ಸ್ಟ್ ವಿ ಗಾಟ್ ಅ ಪ್ರಪೋಸಲ್ ಪ್ಲಾನ್ ಮಾಡಿದ್ದೇವೆ. ಕೋಟೆಪುರ ಟು ತಲಪಾಡಿ ವಾಟರ್ ಫ್ರಂಟ್ ವಿ ಹ್ಯಾವ್ ಗೋ ಬೋತ್. ಒನ್ ಈಸ್ ರಿವರ್ ಫ್ರಂಟ್, ಒನ್ ಈಸ್ ಸೀ ಫ್ರಂಟ್. ರಿವರ್ ಫ್ರಂಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿ ವರ್ಕ್. ಅದು ಮೈ ಪ್ಲಾನ್ ಇಸ್ ಕಲ್ಲಾಪಿ ಟು ಸಚ್ಪಾ ಕನೆಕ್ಷನ್. ಅದು ಸಚ್ಪಾ ಈಗಾಗಲೇ ಸುಮಾರು 18 crores ಕೆಲಸ ಆಗ್ತಾ ಇದೆ. ಅದು ನಮ್ಮ ಹರೇಕಲದಿಂದ ಕಲ್ಲಪ್ಪ ಕಡೆಗೆ, ಇನ್ನೊಂದು ಹರೇಕಲದಿಂದ ಪಾವೂರ್ ಕಡೆಗೆ, ಸಚ್ಪಾ ಕಡೆಗೆ, 2 ಕಡೆಯಿಂದಲೇ ಕೆಲಸ ಪ್ರಾರಂಭ ಆಗಿದೆ. ಇಟ್ ಈಸ್ ಅ ಲಾಂಗ್ ಟರ್ಮ್ ವರ್ಕ್. ಇವತ್ತಲ್ಲ ನಾಳೆ ಆಗೇ ಆಗ್ತದೆ. ಸೊ 5 years ಆಗುವಾಗ ಇಟ್ ವಿಲ್ ರೀಚ್ ಒನ್ ಎಂಡ್. ಮತ್ತು 10 ವರ್ಷ ಆಗುವಾಗ ಅದು ಕಂಪ್ಲೀಟ್ ಆಗ್ಬೋದು. ಇಟ್ಸ್ ನಾಟ್ ಇವತ್ತಿಂದ ನಾಳೆ ಆಗುವಂಥ ಕೆಲಸಗಳಲ್ಲ. ಮತ್ತು ಇವತ್ತು ಪ್ರಾರಂಭ ಆಗಿದೆ. ಟುಡೇ ಆರ್ ಟುಮಾರೋ ದಟ್ ವಿಲ್ ಫಿನಿಶ್. ಸೀ ಫ್ರಂಟ್ ನಮ್ಮದು ಪ್ಲ್ಯಾನ್ ಆಗಿದೆ, ಬಟ್ ಇಟ್ಸ್ ನಾಟ್ ಇಸ್ ಜಸ್ಟ್ ಆನ್ ಪೈಪ್ಲೈನ್, ನಾವು ಸ್ಟಾರ್ಟಿಂಗ್ ಸ್ಟೇಜ್ ಓನ್ಲಿ. ಅದು ನಮ್ಮ ಕೋಟೆಪುರದಿಂದ ನೇರವಾಗಿ ತಲಪಾಡಿಗೆ ಸಮುದ್ರ ಬದಿಯಲ್ಲೇ ಮರೈನ್ ಡ್ರೈವ್ ಥರ ಒಂದು ರಸ್ತೆ ಮಾಡೋದು. ದಟ್ ಇಸ್ ಅ ಪ್ಲ್ಯಾನ್. ಮತ್ತು ಅದು ಈಡೇರೋದು ಬಹುಶಃ ದೇವರಿಚ್ಛೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದರೆ ಅಷ್ಟೇ. ಇಟ್ಸ್ ಓನ್ಲಿ ಅ ಪ್ಲ್ಯಾನ್. ಇಟ್ಸ್ ಇಸ್ ಜಸ್ಟ್ ನಾವು ಪ್ಲ್ಯಾನ್ ಮಾಡಿ ಎಷ್ಟು 1000 ಕೋಟಿ 30,000 crores ಬೇಕು. 1000 ಕೋಟಿ ಬೇಕಾಗುತ್ತೆ. 10,000 crores. ರಿವರ್ ಬೇ ಅಬೌಟ್ 160 to 180 crores. ಅದರ 20 crores ಕೆಲಸ ಆಗ್ತಾ ಇದೆ. ಅದ್ರಲ್ಲಿ ನಮ್ಗೆ ಏನು ಬೆನಿಫಿಟ್ ಇದೆ? ಈಗ ತುಂಬೆಯಲ್ಲಿ ನಮಗೆ ಡ್ಯಾಮ್ ಮಾಡಿದೆ ನಾವು, ಕಾರ್ಪೊರೇಷನ್ ಇದು. ಅದು ನಮಗೆ ಈಗ ನಮಗೆ ಸಾಕಾಗೋದು. ಯಾಕೆ? ನಾವು ನೀರು ನಿಲ್ಲಿಸೋದು 2 ಇಂಚ್ ಕಡಿಮೆ. ಯಾಕೆ? ಅಲ್ಲಿ ಮುಳುಗಡೆ ಆಗ್ತದೆ. ಅಲ್ಲಿ ರೈತ ತುಂಬೆಯಿಂದ ಸಚ್ಪ ತನಕ ಮುಳುಗಡೆ ಆಗ್ತದೆ. ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿದ್ದಾರೆ
ಭಾಳ ಸಮಯದಿಂದ. ಈ ಕಾಂಪನ್ಸೇಷನ್ ವಿಲ್ ಗೋ ಟು 160 to 180 crores. ನೀವು ಅಲ್ಲಿಗೆ ನೀವು 180 crores ಬಡೋದಲ್ಲೂ ನೀವು ನಮ್ಮ ತುಂಬೆಯಿಂದ ನೀವು ಸಚ್ಪದಾನಕ 60 ಕೋಟಿ ಕೊಟ್ಟರೆ ನಮಗೆ ಸೈಡ್ ರೋಡೇ ಮಾಡಿ ಬಿಡ್ಬೋದು. ಆಗ ಲ್ಯಾಂಡ್ ಕೂಡ ಪ್ರೊಟೆಕ್ಷನ್ ಆಗ್ತದೆ, ಇಲ್ಲ ಪಬ್ಲಿಕ್ ರೋಡ್ ಕೂಡ ಆಗ್ತದೆ.